ಮಾಡಬೇಕಾ ನಳಿನ್ ಕುಮಾರ್ ಮಾಡಬೇಕಾ ಅಂತ ಹೇಳಿ ನನಗೆ ಒಂದು ಬಾರಿ ಕನ್ಫ್ಯೂಷನ್ ಇದೆ. ಇಲ್ಲದ ವಿಚಾರಗಳನ್ನು ತೆಗೆದುಕೊಂಡು ಬೀದಿ ಮೇಲೆ ಬೀಳುತ್ತಿದ್ದ ನಳಿನ್ ಕುಮಾರ್ ಅವರಿಗೆ, ಇದೇ ಪುತ್ತೂರಿನ ನಳಿನ್ ಕುಮಾರ್ ಅವರಿಗೆ ನಿಮಗೆ ವ್ಯಕ್ತಿತ್ವ ಇದ್ರೆ, ಮರ್ಯಾದೆ ಇದ್ರೆ, ಹೇಳಿದ ಮಾತಿಗೆ ಸರಿಯಾದ ನಿಮ್ಮ ನಾಲಿಗೆಗೂ ಮತ್ತು ಮೆದುಳಿಗೆ ಕನೆಕ್ಷನ್ ಇದ್ರೆ ಈಗ ನೀವು ಬೀದಿ ಮೇಲೆ ಬಂದು ಪ್ರತಿಭಟನೆ ಮಾಡಬೇಕು. ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಸ್ವಾಗತ. ಇಲ್ಲಿ ಪ್ರಶ್ನೆ ಇರೋದು ಏನು ಅಂತಂದ್ರೆ, ಇವರು ಧರ್ಮ ರಕ್ಷಕರ, ಧರ್ಮ ಭಕ್ಷಕರ, ಧರ್ಮ ನಿಂದಕರ ಅಂತ ಚರ್ಚೆ ಆಗ್ಬೇಕು. ಹೇಳಿದ ಕೂಡಲೇ ಇವರು ಭಾರಿ ದೊಡ್ಡ ಧರ್ಮ ರಕ್ಷಕರು, ದೇಶ ರಕ್ಷಕರು, ಇವರ ಮಾತೇ ಬಲ. ಆದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ಎಲ್ಲಿದ್ದೀರಿ ನಳಿನ್ ಕುಮಾರ್? ಸದಾನಂದ ಗೌಡ್ರು ಇದೇ ಊರಿನವ್ರು, ಅವ್ರೀಗ ಬರುವ ಹಾಗಿಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಸದಾನಂದ ಗೌಡ್ರು ಅವರೀಗ ಪರಮಾನಂದ ಗೌಡ್ರು, ಈಗ ಅವರ ಸುಲಭಕ್ಕೆ ಬರೋ ಹಾಗೆ ಇಲ್ಲ ಅವರು. ಇಲ್ಲಾಂದ್ರೆ ಪಾಪ ಅವ್ರದ್ದು ಕೂಗಾಟ ಪ್ರತಿಭಟನೆ ಮಾಡ್ತಿದ್ರು. ಸದಾನಂದ ಗೌಡರು ಪ್ರತಿಭಟನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಸ್ವಲ್ಪ ಎಡವಟ್ಟಾಗಿದೆ, ಹಾಗಾಗಿ ಅವರು ಬರುವ ಹಾಗಿಲ್ಲ. ಅವರಿಗೆ ನಮ್ಮ ಕ್ಷಮೆ ಇದೆ, ಸದಾನಂದ ಗೌಡರಿಗೆ ನಮ್ಮ ಕ್ಷಮೆ ಇದೆ. ಆದ್ರೆ ಉಳಿದವರು ಇದ್ದೀರಲ್ಲ, ನೀವು ಏನ್ ಮಾಡ್ತಾ ಇದ್ದೀರಿ? ಕೇಂದ್ರದ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪುತ್ತೂರಿನವರು, ನೀವೆಲ್ಲಿದ್ದೀರಿ? ಇಲ್ಲಿಯ ಶಾಸಕರು ಸಂಜೀವ ಮಠಂದೂರು, ನಿಮ್ಮ ಹೆಸರಿನವರಿಗೆ ಮಠ ಇದೆ, ಹೆಸರಿನ ಜೊತೆಗೆ ಮಠ ಇದೆ. ನೀವು ಆ ಮಠದ ಇರುವ ನೀವು ಈ ದೇವಾಲಯಗಳನ್ನ, ಮಠಗಳನ್ನ, ಪ್ರಾರ್ಥನಾ ಮಂದಿರಗಳನ್ನ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಕೆಡವುವ ರಾಜಕಾರಣದಲ್ಲಿ ಇದ್ದೀರಿ ಅಂದ್ರೆ ನಿಮ್ಮ ಆತ್ಮಸಾಕ್ಷಿಯನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಇವರ ಆತ್ಮಸಾಕ್ಷಿಯನ್ನು ಇವರು ಪ್ರಶ್ನೆ ಮಾಡಿಕೊಂಡಾಗ ಅದರಲ್ಲಿ ನಯವಂಚಕತನ ಇದೆ, ಧರ್ಮ ಭಕ್ಷಣೆ ಇದೆ. ತುಂಬಾ ಸಂದರ್ಭದಲ್ಲಿ ಮಾತಾಡ್ತಿರುವಾಗ ಹೇಳ್ಬೋದು, ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಸಾದ್. ಯಾಕೆ ಅಂತ ಹೇಳಿದ್ರೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಇದು ಪರಶುರಾಮ ಸೃಷ್ಟಿಯ ಕ್ಷೇತ್ರ ಅಂತ ನಾವು ನಂಬಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾರ್ಥನಾ ಮಂದಿರಗಳು ಸರ್ವಧರ್ಮೀಯರ ಪ್ರಾರ್ಥನಾ ಮಂದಿರಗಳು. ಇಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ಇದ್ದಾನೆ, ಸುಬ್ರಹ್ಮಣ್ಯದಲ್ಲಿ ಹೋದ್ರೆ ಸುಬ್ರಹ್ಮಣ್ಯೇಶ್ವರ ಇದ್ದಾನೆ, ಧರ್ಮಸ್ಥಳಕ್ಕೆ ಹೋದ್ರೆ ಮಂಜುನಾಥೇಶ್ವರ ಇದ್ದಾನೆ, ಪರಮ ತ್ಯಾಗಮೂರ್ತಿ ಗೊಮ್ಮಟೇಶ್ವರ ಇದ್ದಾನೆ, ನಂಬಿದ ದೈವ ಮಾತು ಬಿಡದ ಅಣ್ಣಪ್ಪನಿದ್ದಾನೆ ಅಲ್ವಾ, ಕದ್ರಿಗೆ ಬಂದ್ರೆ ಮಂಜುನಾಥ ಇದ್ದಾನೆ, ಬಪ್ಪನಾಡು ಕ್ಷೇತ್ರ ಇದೆ, ಎಲ್ಲ ಇದೆ, 1000 ಕಂಬಗಳ ಬಸದಿ ಇದೆ. ಇಷ್ಟೆಲ್ಲ ಬಸತಿಗಳಿರುವ ಜಾಗದಲ್ಲಿ ಕ್ರೈಸ್ತರ, ಮುಸಲ್ಮಾನರ ಆರಾಧ್ಯ ಕೇಂದ್ರಗಳಿದೆ, ಸಮನ್ವಯದ ಕೇಂದ್ರಗಳಿವೆ. ಇಲ್ಲಿ ಪನೋಳಿ ಬೈಲಿನ ಕಲ್ಲುರುಟಿ ಇದ್ದಾಳೆ, ಸತ್ಯ ಸಾರಾಮಣಿ ಇದ್ದಾಳೆ, ಕೊರಗಜ್ಜೆ ಇದ್ದಾರೆ. ಈ ರೀತಿ ಇರುವ ಪವಿತ್ರವಾದ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ದಿನ ನಾವೆಲ್ಲರೂ ಇಲ್ಲಿ ಏನು ಮೊನ್ನೆ ದಿವಸ ನಂಜನಗೂಡಿನಲ್ಲಿ ದೇವಾಲಯವನ್ನು ಏನು ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶದ ಪೂರ್ಣಗೊಳಿಸಿದೆ, ಅದರ ವಿರುದ್ಧ ಪ್ರತಿಭಟನೆಯನ್ನು ನಡೆಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಇವತ್ತೀಗ ಸೇರಿದ್ದೇವೆ. ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಿದ